ಕುಂದಾಪುರದ ಕನ್ಸ್ಟಂಟ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಸಹಯೋಗದಲ್ಲಿ ಮಾಹೆಯ ಸ್ಕೂಲ್ ಆಫ್ ಕಮ್ಯುನಿಕೇಷನ್ ಆಯೋಜಿಸಿದಂತಹ 3 ದಿನಗಳ ವಾರ್ಷಿಕ ಮೇಳ ನಮ್ಮ ಅಂಗಡಿ 2018 ಸಮಾಪನಗೊಂಡಿದೆ. ಮುಖ್ಯವಾಗಿ ಕಾರ್ಯನಿರತ ಮಕ್ಕಳು ಮತ್ತು ಸ್ಥಳೀಯ ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ನಮ್ಮ ಅಂಗಡಿ ಕಟ್ಟಡದ ಸಮೀಪದಲ್ಲಿರುವಂತಹ ಸ್ಕೂಲ್ ಆಫ್ ಕಮ್ಯುನಿಕೇಷನ್ ಅಲ್ಲಿ ಜರುಗಿತು. ನಮ್ಮ ಅಂಗಡಿ ಸಾವಿರಾರು ಗ್ರಾಹಕರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು. ದೂರದ ಬಿಹಾರ ರಾಜ್ಯದಿಂದ ಗ್ರಾಹಕರು ನಮ್ಮ ಅಂಗಡಿಗೆ ಬಂದಿದ್ದು ವಿಶೇಷವಾಗಿತ್ತು. ಗಾಳಿಯಲ್ಲಿ ಬೀಸಿದಾಗ ಸುಮಧುರ ಸ್ವರಗಳನ್ನು ಹೊರಚೆಲ್ಲುವ ಬುಡಕಟ್ಟು ಬನ್ಸುರಿ ಈ ವರ್ಷದ ಗ್ರಾಹಕರ ನೆಚ್ಚಿನ ಉತ್ಪನ್ನವೆನಿಸಿತು. ನೈಸರ್ಗಿಕವಾಗಿ ತಯಾರಿಸಿದಂತಹ ಸಾಬೂನುಗಳು, ಸಾರಭೂತ ತೈಲಗಳು, ಸೀರೆ, ಕುರ್ತಾ ಸಹಿತ ದೊಡ್ಡ ಶ್ರೇಣಿಯ ಜವಳಿ ವಸ್ತುಗಳು, ಗ್ರಾಹಕ ಅಲಂಕಾರ ಸಾಮಗ್ರಿಗಳು, ಕರಕುಶಲ ಉತ್ಪನ್ನಗಳು, ಬುಡಕಟ್ಟು ಸಂಗೀತ ವಾದ್ಯಗಳು ಮತ್ತು ಸ್ಥಳೀಯವಾಗಿ ತಯಾರಿಸಿದಂತಹ ಖಾದ್ಯಗಳು ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ಮಾರಾಟಗೊಂಡಿದೆ. ನಮ್ಮ ಅಂಗಡಿಯ ಬಗ್ಗೆ ಗ್ರಾಹಕರು ಧನಾತ್ಮಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2 ವರ್ಷಗಳಿಂದ ಮಣಿಪಾಲದಲ್ಲಿ ನೆಲೆಸಿರುವಂತಹ ನಮ್ಮ ಅಂಗಡಿಯ ಗ್ರಾಹಕರಾದಂತಹ ಅಮೆರಿಕದ ನಿವೃತ್ತ ವಕೀಲ ಬಾಬ್ ಶೋಮೇಕರ್ ಈ ಬಾರಿಯ ಮೇಳವು ಅತ್ಯದ್ಭುತವಾಗಿ ಮೂಡಿ ಬಂದಿತೆಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ.